ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೋಮ್ ಆ್ಯಂಡ್ ಮೋರ್ ಫೀಚರಿಂಗ್ ಸೌಮ್ಯ. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ತುಳುನಾಡು ನವರಾತ್ರಿಯಿಂದ ಹೇಗೆ ನಾವು ನಮ್ಮನೆ ದೈವಾರಾಧನೆ ಪ್ರತಿ ವರ್ಷ ಭೂತಾರಾಧನೆ ಅಂತ ಮಾಡ್ತೀವಿ. ಸೊ ಇದಕ್ಕೆ ಕುಂದಾಪುರ ಕನ್ನಡ ಕಡೆಯಲ್ಲಿ ಭೂತ, ಜಕ್ನಿ, ಕೊಲೆ ಭೂತ ಈ ಥರ ಎಲ್ಲ ಹೆಸರಿದೆ. ನಾನು ಇದರಲ್ಲಿ ತುಳುನಲ್ಲೂ ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ತುಳು ವ್ಯೂವರ್ಸ್ ಇದ್ದರೆ ತುಳು ವೀಡಿಯೋನ ನೀವು ನೋಡ್ಬೋದು. ಇದಕ್ಕೆ ತಂಬಿಲ ಅಂತಲೂ ಕರೀತಾರೆ. ಸೊ ಒಂದೊಂದು ಪಾರ್ಟಲ್ಲಿ ಲೈಕ್ ಮ್ಯಾಂಗ್ಳೂರು, ಉಡುಪಿ ಸ್ವಲ್ಪ ತುಳು ಡಿಫ್ರೆಂಟಾಗಿ ಮಾತಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಹೆಸರುಗಳಿರುತ್ತೆ. ಸೊ ಬನ್ನಿ, ಯಾರಿಗೆ ಎಲ್ಲ ಈ ಥರದ ಆಚರಣೆ ಗೊತ್ತಿಲ್ಲ ಅವರು ಅಥವಾ ಮಿಸ್ ಮಾಡ್ಕೊತಿರೋರು, ಆಲ್ರೆಡಿ ಗೊತ್ತಿರೋರು ನೋಡ್ಕೊಂಬರೋಣ. ಮೊದಲಿಗೆ ಬೇಕಾಗಿರೋದು ಇದು, ನಾವು ಹಲಸಿನ ಹಣ್ಣಿಂದು ಹಿಟ್ಟು ಮಾಡ್ತೀವಿ, ಅದಕ್ಕೆ ಎಲೆ ಅದನ್ನು ರೆಡಿ ಮಾಡ್ಕೊತಿದ್ದೀವಿ. ನೆಕ್ಸ್ಟ್ ಬಂದು ಪೂಜೆಗೆ ಬೇಕಾಗಿರೋ ತಯಾರಿ ನಮ್ಮ ಅಜ್ಜ, ಇವರು ನಮ್ಮ ಅಜ್ಜಿ ಇದ್ದಾರಲ್ಲ ಅವ್ರದ್ದು ತಮ್ಮ. ಸೊ ಅವರು ಇಲ್ಲಿ ಏನೆಲ್ಲ ನೈಟ್ ನಡೆಯೋದಿದು ಅದಕ್ಕೋಸ್ಕರ ಬತ್ತಿ ಮಾಡ್ತಿದ್ದಾರೆ. ಇದು ವಾಶ್ ಮಾಡಿರೋ ಬಟ್ಟೆನ ಹತ್ತಿ ಥರ ಯೂಸ್ ಮಾಡಿ ಅದಕ್ಕೆ ದೀಪ ಹಚ್ತಾರೆ. ಆಮೇಲೆ ನೆಕ್ಸ್ಟ್ ಇವ್ರು ಬಂದು ನಮ್ಮ ಅಜ್ಜಿ ತಂಗಿ. ಇದು ಹಿಟ್ಟು, ಹಲಸಿನ ಹಣ್ಣಿನ ಹಿಟ್ಟು ಅಂತ ಹೇಳಿದ್ನಲ್ಲ, ಅದಕ್ಕೆ ಹಿಟ್ಟು ರೆಡಿ ಮಾಡ್ತಿರೋದು. ನಾವು ಕಲ್ಲಲ್ಲಿ ಕಡಿತಾರೆ, ಅದನ್ನು ಮಿಕ್ಸಿಗೆಲ್ಲ ಹಾಕಿದ್ರೆ ಅದು ಹಾಳಾಗುತ್ತೆ. ಅದಕ್ಕೋಸ್ಕರಾಗಿ ಕಲ್ಲಲ್ಲೇ ಕಡಿಯೋದು ಅಕ್ಕಿ ಮತ್ತು ಹಲಸಿನ ಹಣ್ಣು. ನೆಕ್ಸ್ಟ್ ಬಂದು ಇದು ಸಾಗುವಾನಿ ಎಲೆ ಆಯಿತಾ, ನಾವು ಅದರಲ್ಲಿ ನಾನು ಹೇಳಿದ್ನಲ್ಲ ಅದು ಯೂಸ್ ಮಾಡ್ತಿರೋದು ಸಾಗುವಾನಿ ಎಲೆ. ಇದರಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅದರದ್ದೊಂದು ಫ್ಲೇವರೇ ಡಿಫ್ರೆಂಟ್ ಆಗಿರುತ್ತೆ. ನೀವು ಬೇರೆ ಅದ್ರಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಟ್ರೆಡಿಷ್ನಲ್ಲಾಗಿ ಇದೇ ರೀತಿ ಮಾಡ್ಕೊಂಡು ಬಂದಿರೋದು. ಅದಕ್ಕೋಸ್ಕರ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಇವಾಗಲೂ ಎಲ್ಲ ಕಡೆಯಲ್ಲೂ. ಇವಾಗ ಈ ಥರ ಪೂಜೆ ಮಾಡದೇ ಇದ್ರೂ ನಾರ್ಮಲಾಗಿ ಹಲಸಿನ ಹಣ್ಣು ಮಾಡಿ ತಿನ್ನೋರು ಕ್ವಿಕ್ಕಾಗಿ ಬೇಕಂದರೆ ಇಡ್ಲಿನಲ್ಲಿ ಮಾಡ್ತಾರೆ. ಬಟ್ ನಿಮ್ಗೆ ಅಥೆಂಟಿಕ್ಕಾಗಿ ಟ್ರೆಡಿಷ್ನಲ್ಲಾಗಿ ಟೇಸ್ಟು, ಸ್ಮೆಲ್ಲು ಎಲ್ಲ ಬೇಕಂದರೆ ಇದರಲ್ಲೇ ಮಾಡ್ತಾರೆ. ಇವರು ನಮ್ಮ ಅಜ್ಜ ತೋರಿಸ್ತಾನಲ್ಲ, ಅವರು ದೊಡ್ಡ ಮಗಳು ಗೀತಾ ಅಂತ ಅವ್ರ ಹೆಸರು. ನೆಕ್ಸ್ಟ್ ನಾನು ಹಲಸಿನ ಹಣ್ಣು ನಮ್ಮ ಅಣ್ಣ ಕಟ್ ಮಾಡಿ, ಮತ್ತೆಲ್ಲರೂ ತುಂಬ ಕೆಲಸ ಮಾಡಿದ್ದಾರೆ, ಅದಕ್ಕೆ ಜಾಸ್ತಿ ಸಿಕ್ಕಿಲ್ಲ. ಲಾಸ್ಟಿಗೆ ಇದು ಇಷ್ಟು ಉಳಿದಿರೋದು ಅದನ್ನು ಮಾತ್ರ ತೆಗೆದಿದ್ದೀನಿ. ಒಂದು 5-6 ಹಲಸಿನ ಹಣ್ಣಿದ್ದು ಕಡುಬು ಮಾಡ್ತಿರೋದು ಇಲ್ಲಿ. ನೆಕ್ಸ್ಟ್ ಇದು ನೋಡಿ ತೆಗಿತಿರೋದು ಈ ಎಲೆ ನಾನು ಸಿಗ್ತಿರೋದು. ಇದು ನೋಡಿ, ಅದರದ್ದು ಕನ್ಸಿಸ್ಟೆನ್ಸಿ ತುಂಬ ನೀರಾಗಿರ್ಬೋದು. ಇದಕ್ಕೆ ನಾನು ಅಂದ್ಕೊಂಡಂಗೆ ನೀರು ಹಾಕಲ್ಲ, ಜಸ್ಟ್ ಅಕ್ಕಿ ಮತ್ತು ಹಲಸಿನ ಹಣ್ಣು ಈ ಥರ ಮಿಕ್ಸಿ ಮಾಡಿ, ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲೂ ಹಾಕ್ಬೋದು. ಬಟ್ ಮಿಕ್ಸಿ ಹೈ ವೋಲ್ಟೇಜ್ ಮಿಕ್ಸಿ ಇದ್ದರೆ ಮಾತ್ರ ವರ್ಕೌಟ್ ಆಗುತ್ತಿಲ್ಲ, ಅಂದರೆ ಮಿಕ್ಸಿ ಹಾಳಾಗುತ್ತೆ. ಇನ್ ಕೇಸ್ ಹಲಸಿನಕಾಯಿ ಸ್ವಲ್ಪ ಗಟ್ಟಿ ಇದ್ದರೆ ಸ್ಮಾಲ್ ಪೀಸ್ ಮಾಡಿನೂ ಟ್ರೈ ಮಾಡ್ಬೋದು. ಒಂದು ಸಲ ಮಾಡಿ ನಿಮ್ಗಂದರೆ 750 ವೋಲ್ಟ್ ಮಿಕ್ಸಿ ಇದ್ದರೆ ಟ್ರೈ ಮಾಡ್ಬೋದು, ನೋ ಪ್ರಾಬ್ಲಮ್. ನೋಡಿ ಇಷ್ಟು ನೀಟಾಗಿ ಜೋಡಿಸಿರ್ತಿದ್ದಾರಲ್ಲ. ಇವಾಗ ಇದು ಗ್ರೀನ್ ಇದೆ, ಅದು ಬೆಂದಮೇಲೆ ಅದ್ರ ಕಲರ್ ಚೇಂಜ್ ಆಗುತ್ತೆ. ಅದೇ ಕಲರು ಹಲಸಿನ ಹಣ್ಣಿನ ಕಡುಬಿಗೂ ಅಂಟ್ಕೊಳ್ಳುತ್ತೆ. ಅದನ್ನು ನಾನು ತೋರಿಸ್ತೀನಿ ಆಮೇಲೆ. ನೆಕ್ಸ್ಟ್ ಬಂದು ನೈಟಿಗೆ ಚಿಕನ್ ಇರುತ್ತೆ, ಬಟ್ ಇದು ತುಂಬ ಜನ ಸೇರಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಸಪ್ರೇಟಾಗಿದ್ದು ನಮ್ಮ ಮಾವ ಟೈಸನ್ ಕೋಳಿ ತೊಗೊಂಡು ಬಂದಿದ್ರು. ಯಾರಾದರೂ ಪ್ರಾಣಿ ಪ್ರಿಯರು ಅಥವಾ ಇದನ್ನು ನೋಡೋಕ್ಕಾಗದಿರೋದು ದಯವಿಟ್ಟು ಸ್ಕಿಪ್ ಮಾಡಿ. ಇದನ್ನು ಕ್ಲೀನ್ ಮಾಡೋದಕ್ಕೆ ನಮ್ಮ ಮೇನ್ ಪರ್ಸನ್ ಇಲ್ಲಿ, ಇವನು ಪ್ರಜ್ವಲ್ ಅಂತ ನಮ್ಮ ಚಿಕ್ಕಮ್ಮನ ಮಗ, ಅವನು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಇದು ಅದೇ ಹೇಳಿದ್ನಲ್ಲ, ನಾವು ಅದಕ್ಕೆ ನೆನೆಬತ್ತಿ ಅಂತೀವಿ, ಅದು ರೆಡಿಯಾಗಿದೆ. ಇದು ಚಿಕ್ಕದಾಗಿ ಹೋಮ ಮಾಡ್ತಾರೆ, ಅದಕ್ಕೋಸ್ಕರ ಚಕ್ಕೆ ರೆಡಿ ಆಗ್ತಿರೋದು. ಇವನು ಇದನ್ನು ಒಂದು 3-4 ಸಲ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಇಟ್ಟಿದ್ದಾನೆ. ನೆಕ್ಸ್ಟ್ ಇದು ನಮ್ಮದು ಹಳೆ ಕಾಲದ್ದು ತಾಮ್ರದ ಪಾತ್ರೆ ಇದೆ. ಇದಕ್ಕೆ ನಾವು ತುಳುನಲ್ಲಿ ತೊಂದ್ರೆ ಅಂತೀವಿ. ಇಡ್ಲಿ ಬೇಯಿಸೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದೇ. ಅದು ಬೂದಿ ಹಚ್ಚಿರೋದು. ಏನಕ್ಕಂದರೆ ಏನಾಗುತ್ತಂದರೆ ಇವಾಗ ತುಂಬ ಬೆಂಕಿ ಮಾಡಿದಾಗ ಅದು ಜಾಸ್ತಿ ಮಸಿ ಎಲ್ಲ ತಾಗುತ್ತಲ್ಲ, ಕ್ಲೀನ್ ಮಾಡೋದಕ್ಕೆ ಇದು ಬೂದಿ ಹಚ್ಚಿದ್ರೆ ಈಸಿ. ಆಮೇಲೆ ಅದಕ್ಕೋಸ್ಕರ ಅದೊಂದು ಹಳೆ ಕಾಲದ ಟೆಕ್ನಿಕ್, ನಮ್ಮ ಅಜ್ಜಿ ಇದ್ರಲ್ಲ ಅವ್ರು ಮಾಡಿರೋದು. ಇದು ತೆಂಗಿನಕಾಯಿ ತುರಿತಿರೋದು ನಮ್ಮ ಚಿಕ್ಕಮ್ಮ. ಎಲ್ಲರಿಗೂ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ನಮ್ಮ ಮನೆಯಲ್ಲಿರೋದು ವರ್ತೆ ಮತ್ತು ಪಂಜುರ್ಲಿ ದೇವರು. ಅದು
ಹೆಂಗಸರು ಎಲ್ಲ ಇದು ಮಾಡೋದಿಲ್ಲ, ಒಳಗಡೆ ಹೋಗಲ್ಲ. ಸೊ ಕ್ಲೀನಿಂಗ್ ಇದೆಲ್ಲ ದೇವ್ರದ್ದು ಡಿಪಾರ್ಟ್ಮೆಂಟ್ ಬಂದು ಬಾಯ್ಸ್. ಸೊ ಇದು ನಮ್ಮ ಅಣ್ಣ, ನಮಗೆಲ್ಲರಿಗೂ ಅಣ್ಣ, ಒಬ್ಬನೇ ಅಣ್ಣ ಇರೋದು, ಹಂಗೆ ದೊಡ್ಡಣ್ಣ ಚಿಕ್ಕಣ್ಣ ಎಲ್ಲ ಅವನೇ. ಇದು ನಾನು ಏನಕ್ಕೆ ವಿಡಿಯೋ ಮಾಡಿರೋದಂದರೆ ತುಂಬ ದೊಡ್ಡದಿದ್ದಿದ್ದು ಎಲೆ, ಲಾಸ್ಟಿಗೆ ಒಂದು 4 ಎಲೆ ತೊಗೊಂಬಂದಿದ್ರು, ಕಡಿಮೆ ಆಯ್ತಂತ ಇತ್ತು, ಅದಕ್ಕೋಸ್ಕರ ತೋರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ. ನೆಕ್ಸ್ಟು ಧೂಪದ ಮರ ಅಂತ ಸಿಗುತ್ತೆ, ಅದರದ್ದೇ ಚಕ್ಕೆ ಆಗಬೇಕಂತ ಇದಕ್ಕೆ, ಅದಕ್ಕೋಸ್ಕರ ಈ ಚಕ್ಕೆನ ನೀಟಾಗಿ ನಮ್ಮ ಅಜ್ಜ ರೆಡಿ ಮಾಡಿ ಇಡ್ತಿದ್ದಾರೆ. ಇದು ನೈಟಿಗೆ, ಇವಾಗ ಬೆಳಗ್ಗೆಯಿಂದಲೇ ಎಲ್ಲ ತಯಾರಿ ರೆಡಿ ಆಗ್ತಿದೆ. ಆಮೇಲೆ ಕೋಳಿ ಬಲಿ ಕೊಡುವಾಗ ಓಕುಳಿ ಅಂತ ಮಾಡ್ತಾರೆ, ಅದಕ್ಕೋಸ್ಕರ ಇದೇನಿದು ಅಡಿಕೆ ಹಾಳೆಯಲ್ಲಿ ಈ ಥರ ಕಟ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನು ನೈಟು ಯೂಸ್ ಮಾಡ್ತಾರೆ. ಇವಾಗ ನೋಡಿ ಹಲಸಿನ ಹಣ್ಣಿದು ಹಿಟ್ಟು ರೆಡಿಯಾಗಿದೆ, ಅದನ್ನು ತಣ್ಣಗಾಗೋಕ್ಕೆ ಸೈಡಲ್ಲಿ ಇಟ್ಟಿರ್ತಾರೆ. ಬಿಕಾಸ್ ಅದು ಬಿಸಿ ಬಿಸಿ ಚೆನ್ನಾಗಾಗಲ್ಲ, ತಣ್ಣಗಾದ್ಮೇಲೆ ನೀಟಾಗಿ ಎಲೆ ಬಿಡಿಸ್ಕೊಳಕ್ಕೆ ಬರುತ್ತೆ. ಅದಕ್ಕೋಸ್ಕರ ಮೇ ಬಿ 30 to 40 ಮಿನಿಟ್ಸ್ ಬೆಂದಿರಬೇಕಿದು. ನೆಕ್ಸ್ಟು ಇದು ನಮ್ಮಮ್ಮ ಚಿಕನ್ ಮಾಡ್ತಿರೋದು. ನಮ್ಮಮ್ಮ ಮಾಡೋಷ್ಟು ಚೆನ್ನಾಗಿ ಚಿಕನ್ನು ಐ ಥಿಂಕ್ ಐ ನೆವರ್ ಹ್ಯಾಡ್ ಎನಿವೇ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಇದಕ್ಕೆ ಫಸ್ಟು ಚಿಕನ್ ಬೇಯಿಸ್ಬಿಟ್ಟು ಅವರೇ ಮಸಾಲ ರೆಡಿ ಮಾಡ್ತಾರೆ, ಅದನ್ನೆಲ್ಲ ಹಾಕಿ ಲಾಸ್ಟಿಗೆ ತುರ್ತಿರೋ ತೆಂಗಿನಕಾಯಿ ಹಾಕಿರ್ತಾರೆ. ತೋರಿಸ್ತೀನಿ. ನಮ್ಮ ಅಜ್ಜಿ ಅಂತ ಹೇಳಿದ್ನಲ್ಲ, ವಿ ರಿಯಲಿ ಮಿಸ್ಸರ್. ಅವ್ರು ಇವಾಗಿಲ್ಲ, 2018 ತೀರ್ಕೊಂಡ್ಬಿಟ್ರು. ಬಟ್ ಅವ್ರು ಇದ್ದಿದ್ರೆ ಫುಲ್ ಮನೆ ಸುತ್ತಾಡಿಕೊಂಡು ಇದಕ್ಕೋಸ್ಕರ ಏನು ಶಾಸ್ತ್ರ ಇದೆ ಅದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಎಲ್ಲ ಹೇಳಿಬಿಡ್ತಿದ್ರು. ಅವರಿಗೆ ಯಾವುದು ಲೇಟ್ ಆಗಬಾರ್ದು, ಎಲ್ಲ ಕ್ವಿಕ್ ಆಗಬೇಕು. ಅಂದರೆ ಇಲ್ಲಿ ಬೇರೆ ದೇವರಿಗೂ ಕಾಯಿ ಹೊಡಿಯೋದು ಅದೆಲ್ಲ ಇದೆ. ಸೊ ಆ ಪ್ರೊಸೆಸ್ ಎಲ್ಲ ಇವಾಗಲೂ ಮಾಡ್ತಾರೆ, ಬಟ್ ಅವರಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ವಿ ರಿಯಲಿ ಮಿಸ್ ಯು. ಆಮೇಲೆ ಇದು ಬೇಯ್ತಾ ಬಂತು. ನೆಕ್ಸ್ಟು ತೆಂಗಿನಕಾಯಿ ತುರಿದಿರೋದು ಹೇಳಿದ್ನಲ್ಲ, ಸ್ವಲ್ಪ ಅಂದರೆ ಜಾಸ್ತಿ ಏನೂ ತಿರುವು ಹಾಕೋಕ್ಕೆ ಹೋಗಲ್ಲ. ತೆಂಗಿನಕಾಯಿ ತುರಿನ ಹಾಕಿ ಸ್ವಲ್ಪ 2-3 ರೌಂಡ್ ಮಿಕ್ಸ್ ಕೊಟ್ಬಿಟ್ಟು ಹಾಗೆ ಬೇಯಕ್ಕೆ ಬಿಟ್ಟಿದ್ರು. ಇದು ಫಾರ್ಮಲ್ಲಿ ಟೈಸನ್ ಅಂತ ಹೇಳಿದ್ನಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೇಯಿಸ್ತಿದ್ದಾರೆ. ಮತ್ತು ನಿಮಗೆಲ್ಲರಿಗೂ ಯಾವ ಥರ ಚಿಕನ್ ಇಷ್ಟ ಆಗುತ್ತೆ ಅಂತೇಳಿ. ನಂಗೆ ಊರಿದ್ದು ಕೋಳಿ ಇಷ್ಟ ಆಗುತ್ತೆ. ಆಮೇಲೆ ಬಂದು ಟೈಸನ್ ಓಕೆ ಫೈನ್, ಬಟ್ ಫಾರ್ಮ್ ಕೋಳಿ ನನಗೆ ತುಂಬ ಸ್ಮೂತಾಗಿರೋದು ಆ ಥರ ಎಲ್ಲ ಇಷ್ಟ ಆಗಲ್ಲ. ನೆಕ್ಸ್ಟ್ ಇವಾಗ ನನಗೆ ಚಿಕನ್ ಅಂದರೆ ಅಷ್ಟಕ್ಕಷ್ಟೇ. ಸೊ ಇದೆಲ್ಲ ಆದಮೇಲೆ ನಮ್ಮ ಮನೇಲಿ ಡೈಲಿ ಭಜನೆ ಮಾಡ್ತೀವಿ. ಇವತ್ತು ಆ ದಿನ ನಾವು ಈ ಮಕ್ಕಳೆಲ್ಲ ಸೇರಿಕೊಂಡು ಭಜನೆ ಮಾಡಿದ್ದಾರೆ. 6 ಗಂಟೆ ನಂತರನೇ ದೀಪ ಹಚ್ಚೋದು ಏನಿದ್ರು. ಇದು ಸ್ವಲ್ಪ ಲೈಟ್ ಇದೆ, ಬಿಕಾಸ್ ಇವಾಗ ಸ್ವಲ್ಪ ಕತ್ಲಾಗೋದು ಲೇಟ್ ಆಗಿರೋದ್ರಿಂದ ಲೈಟ್ ಬೆಳಕು ಥರ ಕಾಣಿಸ್ತಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಇನ್ನೊಂದು ಡಿಪಾರ್ಟ್ಮೆಂಟ್, ಅದು ಕೋಳಿ ಬಲಿ ಕೊಟ್ಟಿರ್ತಾರಲ್ಲ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡ್ತಿದ್ದಾರೆ. ಇದು ಬೇರೆ ಕಡೆ ಕಟ್ ಮಾಡ್ಕೊಂಬಂದಿರೋದು. ಅದು ನಾನು ಹೇಳಿದ್ನಲ್ಲ, ಬೇರೆ ಬೇರೆ ದೇವರಿಗೆಲ್ಲ ಪೂಜೆ ಮಾಡೋಕ್ಕಿದೆ ಆ ದಿನ. ಪ್ರಜ್ವಲ್ ಅದು ಚಿಕ್ಕಮ್ಮನ ಮಗ, ನನ್ನ ಕಸಿನ್ನು, ಅವನು ಇದು ಅವ್ರಿಗೆ ಕಾಲಿಗೆ ಪಾಪ ಸ್ವಲ್ಪ ಗಾಯ ಆಗಿತ್ತು, ಅದಕ್ಕೋಸ್ಕರ ಕಷ್ಟಪಟ್ಟು ಮಾಡ್ತಿದ್ದಾರೆ. ಬಟ್ ಈಸ್ ಹಾರ್ಡ್ ವರ್ಕರ್. ಇವನು ಬಂದು ಸುಕೇಶ್ ಅಂತ ನಮ್ಮ ನೇಬರ್ ಹುಡುಗ. ಅವನು ಮನೀಶ್, ರೆಡ್ ಶರ್ಟ್, ನಮ್ಮ ಮಾವನ ಮಗ. ಎಲ್ಲರಿಗೂ ಹೇಳ್ತಿದ್ದೆ ನಾನು, ಯೂಟ್ಯೂಬ್ನಲ್ಲಿ ಫೇಮಸ್ ಮಾಡಿಬಿಡ್ತೀನಿ ಅಂತ. ಅದಕ್ಕೆ ನಗ್ತಿದ್ದಾರೆ ಎಲ್ಲರೂ. ಇದು ನಮ್ಮ ಅಕ್ಕಪಕ್ಕ ಗದ್ದೆ, ಏನು ಸ್ವಲ್ಪ ಗ್ರೀನರಿ ಕಾಣಿಸ್ತಿತ್ತು, ಅದಕ್ಕೋಸ್ಕರ ನಾನು ಚೆನ್ನಾಗಿರುತ್ತೆ ಅಂತ ವಿಡಿಯೋ ಟ್ರೈ ಮಾಡಿದ್ದೆ. ಹಳ್ಳಿಗಳೆಲ್ಲ ನೀಟಾಗಿ ಪ್ಲೇಸ್ ಸಿಗುತ್ತೆ, ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಂದು ಇನ್ನೊಂದು ಕಸಿನ್ನು ತುಷಾರ್ ಅಂತ. ಹಿ ಈಸ್ ವೆರಿ ಮೆಚ್ಯೂರ್ಡ್ ಗೈ, ಲೈಕ್ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವನ ಏಜ್ ಇದ್ದು, ಅಂದರೆ ಈಗಿನ ಕಾಲದ ಮಕ್ಕಳಲ್ಲಿ ಅವನ ಏಜಲ್ಲಿ ಇವರೆಲ್ಲರೂ ಒಳ್ಳೆಯವರೇ. ಇವ್ನು ಸ್ವಲ್ಪ ಒಂದು 10% ಮೋರ್ ಮೆಚ್ಯೂರ್ಡ್ ಅಂತ ಹೇಳ್ಬೋದು. ನೆಕ್ಸ್ಟು ಇವರು ನೀಟಾಗಿ ಎಲ್ಲ ಅಂದರೆ ಅದರದ್ದು ಚಿಕನ್ ಕರಿ ಮಾಡೋವಾಗ ಏನು ಕ್ಲೀನಾಗಿರಬೇಕಲ್ವ ಚಿಕನ್ನು, ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ. ನೆಕ್ಸ್ಟು ಯಾವ ಥರ ಕ್ಲೀನ್ ಮಾಡ್ತಾರೆ ಅಂದರೆ, ಫಸ್ಟು ಅದರದ್ದು ರೆಕ್ಕೆ ಪುಕ್ಕ ಎಲ್ಲ ತೆಗೆದುಬಿಟ್ಟು ಈ ಥರ ನೀಟಾಗಿ ಅದರದ್ದು ಸ್ಕಿನ್ ಔಟ್ ಮಾಡೋದಕ್ಕೋಸ್ಕರ ಇದು ತೆಂಗಿನ ಗರಿ ಇದೆಯಲ್ಲ, ಅದಕ್ಕೆ ಬೆಂಕಿ ಕೊಟ್ಟು ನೀಟಾಗಿ ಸುಡ್ತಾರೆ. ಸುಟ್ಬಿಟ್ಟು ಅದರದ್ದು ಸ್ಕಿನ್ ಔಟ್ ಮಾಡ್ತಾರೆ. ಅದು ನಾನು ತೋರಿಸಿದ್ದೀನಿ ನೋಡಿ. ನಮ್ಮ ಅಜ್ಜಿ ಮಗಳು. ನೆಕ್ಸ್ಟ್ ಬಂದು
ನೋಡಿ ಸ್ಕಿನ್ ಔಟ್ ಇದು ಸ್ವಲ್ಪ ಅಂದರೆ ಚಿಕ್ಕ ಮಕ್ಕಳಲ್ಲೆಲ್ಲ ಹತ್ರಕ್ಕೆ ಹೋಗ್ಬಿಡ್ಬಾರ್ದು. ಆಲ್ರೆಡಿ ಎಕ್ಸ್ಪೀರಿಯೆನ್ಸಲ್ಲಿದ್ದವ್ರು ಇವನಿಗೆ ಗೊತ್ತು ನೋಡಿ ಯಾವ ಥರ ನೀಟಾಗಿ ಮಾಡ್ತಿದ್ದಾನಂತ. ಅವನಿಗೆ ಹೇಳಿದ್ದೆ ನಾನು, ನೀನು ಫುಲ್ ಫೇಮಸ್ ಆಗ್ತೀವಿ ಬಿಡು ಅಂತ. ನೆಕ್ಸ್ಟ್ ಎಷ್ಟಿತ್ತು, 3 ಇತ್ತು ಅನಿಸುತ್ತೆ. ಇದು ಬೇರೆ ದೇವರಿಗೆ ಮಾಡಿರೋದು. ನೆಕ್ಸ್ಟ್ ನೈಟಲ್ಲಿ ಇನ್ನೂ ಮಾಡಿದ್ದಾರೆ. ಐ ಥಿಂಕ್ ಆ ವೀಡಿಯೋ ನನ್ನ ಹತ್ರ, ಓಕೆ ಸಾರಿ, ಅದು ಮಿಸ್ ಆಗಿಬಿಟ್ಟಿದೆ. ನನ್ನ ಮಿಸ್ ಆಗಿಲ್ಲ, ಬೇರೆ ಮೊಬೈಲಲ್ಲಿದೆ ಅದು. ಐ ಥಿಂಕ್ ಅದನ್ನು ಹಾಕೋಕ್ಕಾಗಿಲ್ಲ ನನಗೆ. ಸೊ ಇಷ್ಟೇ ಹಾಕ್ತಿದ್ದೀನಿ. ನೆಕ್ಸ್ಟು ಪೂಜೆನಲ್ಲೂ ಹಂಗೆ ಆಯಿತು. ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ಲಾಗಿ ಬೇರೆ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಬಟ್ ಐ ಥಿಂಕ್ ದಿಸ್ ಇಸ್ ಇನಫ್ ಅನಿಸುತ್ತೆ. ಇಲ್ಲಿ ಪೂಜೆ ನಡೀತಿತ್ತು. ಅಂದರೆ 1-2 ಸಲ ನಡೆಯುತ್ತೆ. ಮೇ ಬಿ ಇದು ಫೈನಲ್ ಪೂಜೆ ಅನಿಸುತ್ತೆ. ನೀಟಾಗಿ ಚೆನ್ನಾಗಿ ದೇವರಿಗೆ ಹೂವೆಲ್ಲ ಇಟ್ಟು ನಮ್ಮ ಅಜ್ಜ ಮಾಡ್ತಾರೆ. ಮತ್ತು ಮೇಯ್ನಾಗಿ ನಮ್ಮ ಅಜ್ಜಕ್ಕೆ ಹೆಲ್ಪಿಂಗ್ ಹ್ಯಾಂಡ್ ಬಂದು ನಮ್ಮ ಅಣ್ಣ. ಇದು ಅಣ್ಣನ ಮಗಳು, ಆಮೇಲೆ ಮಾವನ ಮಗಳು, ಅಕ್ಕನ ಮಗ ಎಲ್ಲರೂ ಇದ್ದರು. ಬಟ್ ಪೂಜೆ ತುಂಬ ಚೆನ್ನಾಗಿತ್ತು. ಪ್ಲಸ್ ಡೆಕೋರೇಷನ್ ಇಟ್ ವಾಸ್ ಸೋ ನೈಸ್. ನೋಡ್ಬಿಟ್ಟು ಹೇಳಿ ಹೇಗೆ ಬಂದಿದೆ ಅಂತ. ನೆಕ್ಸ್ಟ್ ನಾನು ಹೋಮ ಹಾಕೋದಂತ ಹೇಳಿದ್ನಲ್ಲ, ಅದನ್ನು ಈ ಥರ ನೀಟಾಗಿ ಜೋಡಿಸ್ಬಿಟ್ಟು ಹಾಕ್ತಾರೆ. ಯಾರಾದರೂ ದೂರದಲ್ಲಿದ್ದು ಮಿಸ್ ಮಾಡ್ಕೊತಿದ್ರೆ ವಿಡಿಯೋ ನೋಡಿ ನಿಮಗೆ ಸ್ವಲ್ಪನಾದರೂ ಖುಷಿ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಬರಬೇಕಂತ ಅನಿಸಿರ್ಬೋದು. ಇದು ನಮ್ಮಮ್ಮ, ಅವ್ರ ಪಾಪ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ಅದರಲ್ಲೇ ಸ್ಮೈಲ್ ಮಾಡಿ ಅಂತ ಅನ್ನೋದಕ್ಕೆ ಆ ಥರ ನಗ್ಬಿಟ್ಟು ಹೋಗಿರೋದು. ಮನೆಯಿಂದ ದೂರ ಇದ್ದು ಕೆಲಸಕ್ಕೋಸ್ಕರ ದೂರ ಇರೋರು, ಬೇರೆ ಬೇರೆ ಸ್ಟೇಟ್ಸ್ ಅಥವಾ ಬೇರೆ ಬೇರೆ ಏನಂತಾರೆ ದೇಶ, ಆ ಥರ ಇರೋರಿಗೆ ಇದು ಮೇ ಬಿ ಸ್ವಲ್ಪ ಬೆಟರ್ ಫೀಲಿಂಗ್ ಕೊಡ್ಬೋದು ಅಂತ ಅನ್ಕೋತೀನಿ. ಅಥವಾ ತುಂಬ ವರ್ಷಗಳಿಂದ ಅಟೆಂಡ್ ಆಗದೇ ಇರೋರು ನೆಕ್ಸ್ಟ್ ವರ್ಷ ಅಟೆಂಡ್ ಮಾಡೋಣ ಅಂತ ಸ್ವಲ್ಪ ಫೀಲ್ ಬಂದ್ರೂ ಬರ್ಬೋದು. ನಿಮ್ಮದು ಏನೇ ವ್ಯೂಸ್ ಇದ್ರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾವ ಥರದ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಟ್ರೈ ಮಾಡ್ತೀನಿ ಆ ವಿಡಿಯೋ ಹಾಕೋದಕ್ಕೆ. ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಏನಾದರೂ ಸಜೆಷನ್ಸ್ ಇದ್ದರೆ ಲೈಕ್ ವಿಡಿಯೋ, ಬಟ್ ನಾನು ಟ್ರೈ ಮಾಡ್ತಿದ್ದೀನಿ. ಬಿಕಾಸ್ ಸ್ಟಾರ್ಟಿಲ್ಲ ಸ್ವಲ್ಪ ವಿಡಿಯೋ ಹಾಕಿದ್ದೀನಿ. ನನ್ನ ಹಳೆಯ ವಿಡಿಯೋಗಳನ್ನೆಲ್ಲ ನೋಡಿ, ನಾನು ಕನ್ನಡ ಮತ್ತು ತುಳು ಎರಡೂ ಲ್ಯಾಂಗ್ವೇಜಲ್ಲೂ ವೀಡಿಯೋ ಮಾಡ್ತೀನಿ. ಅಂದರೆ ಇವಾಗ ಸೇಮ್ ವಿಡಿಯೋ ಕೆಲವರು ಕನ್ನಡ ವ್ಯೂವರ್ಸ್ ಇದ್ದಾರೆ, ಕೆಲವರು ತುಳು ವ್ಯೂವರ್ಸ್ ಇದ್ದಾರೆ. ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗೋಲ್ಲ. ಸೊ ಅಂಥವ್ರಿಗೆ ನಿಮಗೆ ಕನ್ನಡ ಸಿಕ್ಕಿಲ್ಲ ಅಂದರೆ ನೀವು ದಯವಿಟ್ಟು ನಂದು ಪ್ಲೇಲಿಸ್ಟ್ ರೆಡಿ ಮಾಡಿದ್ದೀನಿ, ಅಲ್ಲಿ ಹೋಗಿಬಿಟ್ಟು ನೋಡಿ, ಗೊತ್ತಾಗುತ್ತೆ ನಿಮಗೆ ಯಾವುದೆಲ್ಲ ವೀಡಿಯೋಸ್ ಇದೆ ಅಂತ. ನೆಕ್ಸ್ಟ್ ನಮ್ಮದು ಪೂಜೆ ಎಲ್ಲ ಮುಗೀತು. ಇವಾಗ ಆರತಿ, ಫೈನಲ್ ಆರತಿ ತೊಗೋತಿದ್ದೀವಿ. ಅಡುಗೆ ಎಲ್ಲ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ನಾರ್ಮಲಿ ನಾವು ತುಂಬ ಜನ ಆಗ್ತೀವಿ ಆ್ಯಕ್ಚುಲಿ, ನೇಬರ್ಸಿಗೆಲ್ಲ ಹೇಳ್ತಾರೆ. ಬಟ್ ಈ ಸಲ ಸ್ವಲ್ಪ ಕಡಿಮೆ, ಲೇಟಾಗಿತ್ತು ನಮ್ಮದು. ಅದಕ್ಕೆ ಅಂದರೆ ಡೇಸ್ ಲೇಟಾಗಿತ್ತು. ಇದು ಸತ್ತವರಿಗೆ ನಾವು ದೇವರಿಗೆ, ಅಂದರೆ ಅವರಿಗೆ ಮೀಸಲಿಟ್ಟು ಊಟ ಮಾಡೋದು. ಇದು ಫೈನಲ್. ನನಗೆ ಆಮೇಲೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ನಂಗೆ ವರ್ಕು ಇತ್ತು, ಹಂಗಾಗಿ ಹೋಗೋಕ್ಕೆ. ಇದು ಗಂಡಸರು ಮಾಡ್ತಾರೆ. ಇದು ಸಪ್ರೇಟಾಗಿ ಒಂದು ಚಿಕನ್ ಏನೋ, ಹೆಂಗಸರು ಅಡುಗೆ ಮಾಡೋಂಗಿಲ್ಲ ಅದು. ಅಷ್ಟೇ. ನೆಕ್ಸ್ಟ್ ಇಯರ್ ನೋಡೋಣ ಇನ್ನು ಚೆನ್ನಾಗಿ ಮಾಡೋಕ್ಕಾಗುತ್ತಾ ಅಂತ. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.